ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವವರು ಗಣ್ಯರು ಅಂತ ಮತ್ತೆ ಸ್ಥಾಪನೆ ಮಾಡಬೇಕಾದ ಅಗತ್ಯ ಇದೆ. ಕೆಲವು ಸಲ ವೇದಿಕೆಯಲ್ಲಿದ್ದವರು ವೇದಿಕೆಯ ಮುಂಭಾಗದಲ್ಲಿದ್ದವರ ಪ್ರತಿಕ್ರಿಯೆಗೆ ಸಿಟ್ಟಾಗ್ತಾರೆ. ನಾವು ಅವರನ್ನು ಸಂಬಳ ಕೊಟ್ಟು ಕೂಡಿಸಿದ ಹಾಗೆ ನಮಗೆ ಬೇಕಾದ ಅವರು ವರ್ತನೆ ಮಾಡಬೇಕು ಅನ್ನುವ ಹಾಗೆ ವೇದಿಕೆಯಲ್ಲಿದ್ದವರ ವರ್ತನೆ ಇರ್ತದೆ. ನೀವು ಬನ್ಸು ತಿನ್ಲಿಕ್ಕೆ ಹೋಗಿ ನೀವು ಚಪ್ಪಾಳೆ ಹೊಡಿಬೇಡಿ, ಬಿಸಿಲು ಹಾಕಬೇಡಿ ಅಂತ ಹೇಳುವವರು ಕೂಡ ಇರ್ತಾರೆ. ಆ ನೆಲೆಯಲ್ಲಿ ವೇದಿಕೆಯ ಮೇಲೆ ಕೂತವರು ಗಣ್ಯರು, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಕುಳಿತವರು ಕೂಡ ಅಷ್ಟೇ ಗಣ್ಯರು ಅನ್ನುವುದನ್ನು ನೆನಪಿಸಿಕೊಂಡು ಇವತ್ತು ರಿಯಾಜ್ ಪಲ್ಲಡ್ಕ ಅವರನ್ನು ನಾವು ಅದಕ್ಕೆ ರಿಯಾಜ್ ಪಲ್ಲಡ್ಕ ಕರೆಯುವುದಿಲ್ಲ, ಮೊಹಮ್ಮದ್ ರಿಯಾಜ್ ಕರೆಯುವುದಿಲ್ಲ, ನಾವು ರಿಯಾಜ್ ಕರೀತೇವೆ. ಅವರು ನಮ್ಮ ಸ್ನೇಹಿತರು, ನಾವೆಲ್ಲ ಜೊತೆಗೆ ಕೆಲಸ ಮಾಡುವವರು. ಅವ್ರ ಜೊತೆಗೆ ಒಂದು 3 ವರ್ಷ ಒಂದು ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಅವರ ಜೊತೆಗೆ ಕೆಲಸ ಮಾಡಿದವರು ನಾನು. ಈಗ ಅವರು ಒಂದು ಮಾನವ ಬಂಧುತ್ವ ವೇದಿಕೆ ಅನ್ನುವ ಒಂದು ಸಂಸ್ಥೆಯಲ್ಲಿ ಜೊತೆಯಾಗಿ ಕೆಲಸ ಮಾಡ್ತಾ ಇದ್ದೇವೆ. ಅವರ ಬದುಕೆ ಹಾಗೆ ಮನುಷ್ಯರನ್ನ ಬಂಧುಗಳು ಅಂತ ತಿಳಿಯುವಂತ ನನ್ನ ಪ್ರೀತಿಯ ಸ್ನೇಹಿತ ಅವರು ಇವತ್ತು ಇಲ್ಲಿ ಒಂದು ವ್ಯವಸ್ಥೆ ಮಾಡಿದ ಈದ್ ಸೌಹಾರ್ದ ಸಮಾವೇಶ, ಸಹಭೋಜನ ಹಾಗೂ ಪೌರ ಕಾರ್ಮಿಕರಿಗೆ ವಸ್ತ್ರ ವಿತರಣೆಯ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಜೊತೆಗೆ ಭಾಗವಹಿಸಲಿಕ್ಕೆ ನನಗೆ ಬಹಳ ಸಂತೋಷ. ಈದ್ ಅಂತ ಹೇಳಿದ್ರೆ ಅದು ಸಂತೋಷ. ಯಾಕೆ ಸಂತೋಷ ಅಂತ ಹೇಳಿದ್ರೆ ಅದು 1 ತಿಂಗಳ ಉಪವಾಸದ ನಂತರ ಬರುವ ಹಬ್ಬ. 1 ತಿಂಗಳ ಉಪವಾಸ ಅಂದ್ರೆ ಅದು ಈ ಸಂದರ್ಭದಲ್ಲಿ ಈ ಕಡು ಬೇಸಿಗೆಯಲ್ಲಿ ಬಂದ್ರೆ ಯಾರಿಗಾದ್ರೂ ತ್ರಾಸವೇ ಆಗ್ತದೆ. ಈದ್ ಬಂದಾಗ ಎಲ್ಲರಿಗೂ ಸಂತೋಷ ಆಗುವುದು ಸಹಜವೇ. ಅದರ ಜೊತೆಗೆ ಈದ್ ಅಂತ ಹೇಳಿದ್ರೆ ಅದು ಏನು ಬಂಧುತ್ವದ ಸೌಹಾರ್ದತೆಯ ಒಂದು ಹಬ್ಬ. ಈದ್ ಬಂದಾಗ ಎಲ್ಲರೂ ಒಬ್ಬರಿಗೊಬ್ಬರು ಪ್ರೀತಿಯನ್ನು ಹಂಚುತ್ತಾ ನಾವೆಲ್ಲರೂ ಅಣ್ಣ ತಮ್ಮಂದಿರು, ನಾವೆಲ್ಲರೂ ಸಹೋದರರು ಅನ್ನುವ ಭಾವದಿಂದ ಒಬ್ಬರಿಗೊಬ್ಬರು ಆಹಾರವನ್ನು ಹಂಚುವ, ಬಟ್ಟೆಯನ್ನು ಹಂಚುವಂತಹ ಒಂದು ಸಂತೋಷವನ್ನು ಹಂಚುವಂತಹ ಕಾರ್ಯಕ್ರಮ. ಅದರ ಜೊತೆಗೆ ಈದ್ ಅಂತ ಹೇಳುವುದು ಅದು ಇನ್ನೊಬ್ಬರಿಗೆ ಕೊಡುವಂತಹ ಒಂದು ಹಬ್ಬ. ಈದ್ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಕೋಟ್ಯಾಂತರ ಜನ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನ ಒಬ್ಬರಿಗೊಬ್ಬರು ಹಂಚಿಕೊಳ್ತಾರೆ. ಹೇಗೆ ಸಂತೋಷವನ್ನು ಹಂಚುತ್ತಾರೆಯೋ, ಹೇಗೆ ಪ್ರೀತಿಯನ್ನು ಹಂಚುತ್ತಾರೆಯೋ, ಹಾಗೆಯೇ ಸ್ವತ್ತುಗಳನ್ನು ಕೂಡ ಒಬ್ಬರಿಗೊಬ್ಬರು ಹಂಚುವಂತಹ ಕಾರ್ಯಕ್ರಮ. ಈದ್ ಕಳೆದು ಒಂದು 10 ದಿವಸ ಆಯ್ತು. ಈಗ ಮೊನ್ನೆ 20ನೇ ತಾರೀಕಿಗೆ ನಾವು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈದ್ ಹಬ್ಬವನ್ನು ಆಚರಿಸಿದ್ದೇವೆ. ನಾನು ಕೂಡ ಈ ಈದ್ ಹಬ್ಬದ ದಿವಸ ನನ್ನ ಕೆಲವು ಸಹೋದರರ ಮನೆಗೆ ಭೇಟಿ ಕೊಟ್ಟಿದ್ದೇನೆ. ಈ ಹಿಂದೆಯೂ ಭೇಟಿ ಕೊಟ್ಟಿದ್ದೇನೆ, ಇನ್ನು ಮುಂದೆಯೂ ನಾನು ಭೇಟಿ ಕೊಡುವವನೇ ಆಗಿದ್ದೇನೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂತಹ, ನಾವೆಲ್ಲರೂ ಸಹೋದರರು ಅನ್ನುವಂತಹ ಭಾವವನ್ನ ಬಿತ್ತುವ ಈ ಕಾರ್ಯಕ್ರಮ ಇವತ್ತು ಅದರ ನೆಪದಲ್ಲಿ, ಈ ದಿನ ನೆಪದಲ್ಲಿ ಇವತ್ತು ಇಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ನಮಗೆ ನೆಪಗಳು ಬೇಕಾಗಿದೆ. ಇವತ್ತು ಪ್ರೀತಿಯನ್ನು ಹಂಚುವುದಕ್ಕೆ ನಮಗೆ ನೆಪಗಳು ಬೇಕಾಗಿದೆ. ಸಹೋದರತೆಯನ್ನ ಪಸರಿಸುವುದಕ್ಕೆ ನಮಗೆ ಇವತ್ತು ನೆಪಗಳು ಬೇಕಾಗಿದೆ. ದಾನವನ್ನ ಮಾಡುವುದಕ್ಕೆ ನಮಗೆ ಇವತ್ತು ನೆಪಗಳು ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ನಾವು ಇವತ್ತು ಪ್ರೀತಿಯ ಕೊರತೆಯ ಕಾಲದಲ್ಲಿ ನಾವು ಇದ್ದೇವೆ. ಸಹೋದರತೆಯನ್ನ ಮಸುಕಾಗಿಸುವಂತಹ ಕಾಲದಲ್ಲಿ ನಾವು ಇದ್ದೇವೆ. ಸ್ವಾರ್ಥವನ್ನು ಮೆರೆದು ಇವತ್ತು ನನ್ನದನ್ನು ನಾನೇ ಕೂಡಿರಬೇಕು ಅನ್ನುವ ಕಾಲದಲ್ಲಿ ನಾವಿದ್ದೇವೆ. ಹಾಗಾಗಿ
ಹಾಗಾಗಿ ನಾವು ನೆಪಗಳನ್ನ ಹುಡುಕಿ ನಾವು ಪ್ರೀತಿಯನ್ನು ಹಂಚಬೇಕಾಗಿದೆ, ನೆಪಗಳನ್ನ ಹುಡುಕಿ ಸಹೋದರತೆಯನ್ನು ಪಸರಿಸಬೇಕಾಗಿದೆ, ನೆಪಗಳನ್ನ ಹುಡುಕಿ ನಾವು ದಾನವನ್ನ ಮಾಡಬೇಕಾಗಿದೆ ಅಂತ ನನಗೆ ಅನಿಸ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಈ ದಿನ ನೆಪದಲ್ಲಿ, ಇವತ್ತು ಈದ್ ಅಲ್ಲದೆ ಹೋದ್ರು ಈ ದಿನ ನೆಪದಲ್ಲಿ ಕೇವಲ 10 ದಿನಗಳಾಗಿದೆ. ಈ ದಿನ ಈ ಪ್ರೀತಿಯ ಸಹೋದರತೆಯ ಒಂದು ಕಾರ್ಯಕ್ರಮವನ್ನು ರಿಯಾದ್ ಅವರು ಇಲ್ಲಿ ನಡೆಸ್ತಾ ಇದ್ದಾರೆ. ನಮ್ಮನ್ನೆಲ್ಲ ಕರೆದಿದ್ದಾರೆ, ನಿಮ್ಮನ್ನು ಎಲ್ಲರನ್ನು ಕರೆದಿದ್ದಾರೆ. ಇದು ಬಹಳ ಸಂತೋಷದ ವಿಷಯ. ಅವರ ಈ ಕಾರ್ಯವನ್ನು ನಾನು ಮನಸ್ಫೂರ್ತಿಯಾಗಿ ನಾನು ಅದನ್ನ ಶ್ಲಾಘಿಸ್ತೇನೆ. ಬಂಧುಗಳೇ, ಈದ್ ಅಂದ್ರೆ ಸೌಹಾರ್ದ. ಇವತ್ತು ಮಾಸ್ಟರ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಎದುರು ಮನೆಯ ಬಟ್ಟೆಗಳು ಕೊಳೆಯಾದ ಕಥೆಯನ್ನ ಹೇಳಿದ್ರು. ನಮ್ಮ ಕಿಟಕಿಗೆ ಧೂಳು ಬಂದಿದೆ, ನಾನು ಅದನ್ನ ವಾರಕ್ಕೊಮ್ಮೆ ಒರೆಸ್ತೇನೆ, ಆದಿತ್ಯವಾರ ರಜಾ ದಿನ ವಾರಕ್ಕೊಮ್ಮೆ ಒರೆಸ್ತೇನೆ ಅಂತ. ಇದು ವಾರಕ್ಕೊಮ್ಮೆ ಒರೆಸುವ ಧೂಳು, ಇದು ಸಹಜವಾಗಿ ಬರುವಂತಹ ಧೂಳು. ಸಹಜವಾಗಿ ಗಾಳಿ ಬಂದಾಗ, ನೆಲ ಒಣಗಿದಾಗ ನೆಲದ ಧೂಳು ಗಾಳಿಗೆ ಹಾರ್ತದೆ. ಗಾಳಿಗೆ ಹಾರಿದ ಧೂಳು ನಮ್ಮ ಕಿಟಕಿಗೆ ಬಂದು ಕೂತ್ಕೊಳ್ತದೆ. ಆದ್ರೆ ಇವತ್ತು ಕೃತಕವಾಗಿ ಧೂಳನ್ನು ಎಬ್ಬಿಸುವ ಮಂದಿ ಇದ್ದಾರೆ. ಇವತ್ತು ಕೇವಲ ಧೂಳು ಮಾತ್ರ ಅಲ್ಲ, ಇವತ್ತು ನಮ್ಮ ಗೋಡೆಯ ಕಿಟಕಿಯ ಗಾಜಿಗೆ ಕಪ್ಪು ಬಣ್ಣವನ್ನು ಹಚ್ಚಿ ಎದುರಿನವನ ಬಟ್ಟೆ ಕೊಳೆಯಾಗಿದೆ, ಅವನು ಸರಿ ಇಲ್ಲ ಅಂತ ಮಾಡುವಂತಹ ಪ್ರಯತ್ನಗಳು ಇವತ್ತು ನಡೆಯುತ್ತಾ ಇದೆ. ಆದ್ದರಿಂದ ಈ ಧೂಳನ್ನು ನಾವು ವಾರಕ್ಕೊಮ್ಮೆ ಕೊಡವಿದ್ರೆ ಸಾಲದು, ವಾರಕ್ಕೊಮ್ಮೆ ಶುದ್ಧ ಮಾಡಿದ್ರೆ ಸಾಲದು. ನಾವು ಪ್ರತಿ ದಿವಸ ಈ ಧೂಳನ್ನು, ಪ್ರತಿ ದಿವಸ ನಮ್ಮ ಕಿಟಕಿಗೆ ಹಚ್ಚಿದ ಮಸಿಯನ್ನ ತೊಳೆಯಬೇಕಾಗ್ತದೆ. ಅರ್ಥಾತ್ ನಮ್ಮ ಮನಸ್ಸಿಗೆ ಬರುವಂತಹ ಕೋಮು ವಿಷ ಭಾವನೆಗಳನ್ನ ನಾವು ತೊಳೆದು ಹಾಕಬೇಕಾಗ್ತದೆ. ಎಲ್ಲರನ್ನೂ ಸೃಷ್ಟಿಸಿದವನು ಒಬ್ಬನೇ ದೇವರು, ಇದರಲ್ಲಿ ಯಾರಿಗೂ ಸಂಶಯವಿಲ್ಲ. ಅವರು ಅದನ್ನು ಕೇಳಿದ್ರು, ನನ್ನನ್ನು ಬೇರೆ ದೇವರು ಸೃಷ್ಟಿ ಮಾಡಿದ್ದು, ನಿನ್ನನ್ನು ಇನ್ನೊಬ್ಬ ದೇವರು ಸೃಷ್ಟಿ ಮಾಡಿದ್ದು, ಅವನನ್ನು ಮತ್ತೊಬ್ಬ ದೇವರು ಸೃಷ್ಟಿ ಮಾಡಿದ್ದು ಅನ್ನುವ ನಂಬಿಕೆ ಯಾರಿಗಾದ್ರೂ ಇದೆಯೇ? ಯಾರಿಗೂ ಇಲ್ಲ. ಎಲ್ಲರನ್ನೂ, ಒಬ್ಬ ಹಿಂದುವನ್ನಾಗಲಿ, ಒಬ್ಬ ಮುಸಲ್ಮಾನನ್ನಾಗಲಿ, ಒಬ್ಬ ಕ್ರೈಸ್ತನನ್ನಾಗಲಿ, ಒಬ್ಬ ಪಾರ್ಸಿಯನ್ನಾಗಲಿ, ಒಬ್ಬ ಶ್ರೀಮಂತನನ್ನಾಗಲಿ, ಒಬ್ಬ ಬಡವನನ್ನಾಗಲಿ, ಒಬ್ಬ ಕಾರ್ಮಿಕನನ್ನಾಗಲಿ, ಅಥವಾ ಒಬ್ಬ ರಾಜಕಾರಣಿಯನ್ನಾಗಲಿ ಒಬ್ಬನೇ ದೇವರು ಸೃಷ್ಟಿಸಿದ್ದಾನೆ. ಭೂಮಿಯ ಮೇಲಿರುವ ಸಕಲ ಚರಾಚರ ಜೀವಿಗಳನ್ನು ದೇವರೇ ಸೃಷ್ಟಿಸಿದ್ದಾನೆ ಅಂತ ನಂಬಿದವರು ನಾವು. ಆದರೆ ನಾವು ದೇವರನ್ನ ಕಂಡದ್ದು ಹೇಗೆ ಅನ್ನುವುದು ನಮ್ಮ ಒಳಗೆ ಸಣ್ಣ ವ್ಯತ್ಯಾಸವಾಗಿ ಕಾಣ್ತದೆ. ನೋಡಿ, ಒಂದು ಕಥೆ ಇದೆ, ನಾನು ಚಿಕ್ಕವನಿದ್ದಾಗ ಕೇಳಿದ ಕಥೆ ಇದು. ಒಂದು 10 ಜನ ಕುರುಡರು ಒಂದು ಆನೆಯನ್ನು ನೋಡ್ಲಿಕ್ಕೆ ಹೋದ್ರಂತೆ. ಈ ಕುರುಡರು ಹೋಗಿ ಆನೆಯನ್ನು ನೋಡಿದ ನಂತರ ಆನೆ ಹೇಗಿತ್ತು ಅಂತ ಕುರುಡರಿಗೆ ಅವರ ಮಾಸ್ಟರ್ ಕೇಳಿದಂತೆ. ಒಬ್ಬ ಕುರುಡ ಅಲ್ಲಿ ಹೋಗಿ ಆನೆಯ ಸೊಂಡಿಲನ್ನು ಮುಟ್ಟಿದ್ದ. ಅವ ಹೇಳ್ತಾನೆ, ಆನೆ ಒಂದು ಬಾಳೆಯ ದಿಂಡಿನ ಹಾಗೆ ದಪ್ಪ ಆಗಿ ದೊರಗಾಗಿ ಒಂದು ಉದ್ದದ ಹಾಗೆ ಇದೆ, ಉದ್ದವಾದ ಒಂದು ಸ್ಟ್ರಕ್ಚರ್ ಆಗಿದೆ ಅಂತ ಹೇಳ್ತಾನೆ. ಇನ್ನೊಬ್ಬನ ಹತ್ರ ಕೇಳುವಾಗ ಅವ ಹೇಳ್ತಾನೆ, ಅವನು ಆನೆಯ ಬಾಲವನ್ನು ಮುಟ್ಟಿದ್ದ. ಅವನು ಹೇಳ್ತಾನೆ, ಆನೆ ಒಂದು ಹಾವಿನ ಹಾಗೆ, ಸಪುರದ ಹಗ್ಗದ ಹಾಗೆ ಇದೆ ಅಂತ ಹೇಳ್ತಾನೆ. ಇನ್ನೊಬ್ಬ ಮನುಷ್ಯ, ಇನ್ನೊಬ್ಬ ಕುರುಡ ಆನೆಯ ಕಾಲನ್ನು ಮುಟ್ಟಿರ್ತಾನೆ. ಅವನ ಹತ್ರ ನೀನು ಆನೆಯನ್ನು ಹೇಗೆ ನೋಡಿದೆ ಅಂತ ಕೇಳಿದ್ರೆ, ನಾನು ಒಂದು ಆನೆ ಸ್ತಂಭದ ಹಾಗೆ ಇದೆ, ಆನೆಯನ್ನು ನಾನು ಸ್ತಂಭ ಅಂತ ಗುರುತಿಸ್ತೇನೆ ಅಂತ ಹೇಳ್ತಾನೆ. ನಿಜವಾಗಿ ಆನೆಯನ್ನು ಸರಿಯಾಗಿ ನೋಡಿದ ಮಗ ಒಬ್ಬನೇ ಒಬ್ಬ ಇಲ್ಲ. ಅದೇ ರೀತಿ ನಾವು ದೇವರನ್ನ ಕುರುಡರು ಆನೆಯನ್ನು ಕಂಡ ಹಾಗೆ ಕಾಣ್ತೇವೆ. ನಮ್ಮಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಸ್ಪಷ್ಟವಾಗಿ ದೇವರು ಅಂದ್ರೆ ಇದು, ದೇವರು ಅಂದ್ರೆ ಹೀಗೆ ಅನ್ನುವುದನ್ನ ನಿಖರವಾಗಿ ಹೇಳಿದವರು ಯಾರೂ ಇಲ್ಲ. ಆದ್ರೆ ನಮ್ಮ ಭಾವಕ್ಕೆ, ನಮ್ಮ ಭಕ್ತಿಗೆ, ನಮ್ಮ ಯೋಚನೆಗೆ ಸರಿಯಾಗಿ ನಾವು ದೇವರನ್ನು ಕಂಡಿದ್ದೇವೆ. ಒಬ್ಬರು ದೇವರನ್ನ ಅಲ್ಲಾಹು ಅಂತ ಕರೆದ್ರು, ಒಬ್ಬರು ದೇವರನ್ನ ಈಶ್ವರ ಅಂತ ಕರೆದ್ರು, ಒಬ್ಬರು ದೇವರನ್ನ ಕ್ರೈಸ್ತ ಅಂತ ಕರೆದ್ರು, ಒಬ್ಬರು ದೇವರನ್ನ ರಾಮ ಅಂತ ಕರೆದ್ರು, ಇನ್ನೊಬ್ಬರು ದೇವರನ್ನ ಭೂತಗಳಲ್ಲಿ, ದೈವಗಳಲ್ಲಿ ಕಂಡರು. ಹಾಗಿದ್ರೆ ಬೇರೆ ಬೇರೆ ಹೆಸರಿನಿಂದ ನಾವು ಕರೆದರೂ ಕೂಡ
ಅಲ್ಲಿ ಇರುವಂತಹ ದೇವರು ಅವನು ಒಬ್ಬನೇ ಆಗಿದ್ದಾನೆ. ಆದ್ದರಿಂದ ನಾವು ಈ ದೇವರ ಹೆಸರಿನಲ್ಲಿ ಜಗಳ ಮಾಡುವುದು ಅತ್ಯಂತ ಮೂರ್ಖತನದ ಮತ್ತು ಅತ್ಯಂತ ಬೇಜವಾಬ್ದಾರಿಯಾದ ವರ್ತನೆ ಆಗಿದೆ. ಬಂಧುಗಳೇ, ನಾವು ಯಾವ ಹೆಸರಿನಿಂದ ದೇವರನ್ನು ಕರೆದರು, ಯಾವ ಮಂತ್ರದಿಂದ, ಯಾವ ಭಾಷೆಯ ಮಂತ್ರದಿಂದ ನಾವು ದೇವರನ್ನ ಸ್ತುತಿಯನ್ನ ಮಾಡಿದ್ರು, ಯಾವ ರೀತಿಯಾಗಿ ದೇವರನ್ನ ಭಜಿಸಿದ್ರು, ಅದು ಹೋಗುವುದು ಅವನೊಬ್ಬನಿಗೆ. ಆಕಾಶಾತ್ ಪತಿತೌ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಅಚ್ಯುತಂ ಪ್ರತಿ ಗಚ್ಚತಿ ಅಂತ ಒಂದು ಮಾತು ಹೇಳ್ತದೆ. ಆಕಾಶದಿಂದ ಕೆಳಗೆ ಬೀಳುವಂತಹ ಮಳೆಯ ಎಲ್ಲ ಹನಿಗಳು ಯಾವ ರೀತಿಯಾಗಿ ಭೂಮಿಯ ಮೇಲೆ ಹರಿದು ಅದು ಸಮುದ್ರವನ್ನ ಸೇರ್ತದೆಯೋ, ನೀವು ಯಾವ ದೇವನಿಗೆ ನಮಸ್ಕಾರವನ್ನು ಮಾಡಿದ್ರು ಅವರ ದೇವರ ಅಚ್ಯುತ. ಹಾಗಾಗಿ ಅವರು ಹೇಳ್ತಾರೆ ಅಚ್ಯುತನಿಗೆ ಅದು ಹೋಗ್ತದೆ ಅಂತ. ಅಂದ್ರೆ ಒಬ್ಬನೇ ಒಬ್ಬ ದೇವನಿಗೆ ಅದು ಹೋಗ್ತದೆ ಎನ್ನುವ ಮಾತು ಸಂಸ್ಕೃತದಲ್ಲಿ ಇದೆ. ಈ ನೆಲೆಯಲ್ಲಿ ನಾವು ದೇವರನ್ನ ಪೂಜಿಸುವ ವಿಧಾನ ಬೇರೆ ಇರಬಹುದು, ಅದು ನಮ್ಮ ವೈಯಕ್ತಿಕ. ನಾವು ದೇವರನ್ನ ಕರೆಯುವ ಹೆಸರು ಬೇರೆ ಇರಬಹುದು, ಅದು ನಮ್ಮ ವೈಯಕ್ತಿಕ. ಆದರೆ ನಾವು ದೇವರ ಆಶಯಗಳನ್ನು ಇವತ್ತು ಈಡೇರಿಸಬೇಕಾಗಿದೆ. ಎಲ್ಲರೂ ದೇವರ ಮಕ್ಕಳೇ. ಆದ್ದರಿಂದ ಹೇಗೆ ನನ್ನ ತಂದೆಯ ಎಲ್ಲ ಮಕ್ಕಳು ನನಗೆ ಸಹೋದರರು, ಹಾಗೆ ದೇವರ ಎಲ್ಲ ಮಕ್ಕಳು ಕೂಡ ನಮಗೆ ಸಹೋದರರೇ ಆಗಬೇಕಾಗುವುದು ಅದು 100% ಸತ್ಯ. ಆದ್ದರಿಂದ ನಾವು ಎಲ್ಲ ಮನುಷ್ಯರನ್ನು ಕೂಡ ನಮ್ಮ ಸಹೋದರರಂತೆ ಕಾಣುವುದು ಅದು ದೇವರ ಆಶಯ ಆಗಿದೆ. ಹೇಗೆ ನಾನು ನನ್ನ ಅಣ್ಣನಿಗೆ ಮೋಸ ಮಾಡಿದ್ರೆ ನನ್ನ ತಂದೆಗೆ ನೋವಾಗ್ತದೆಯೋ, ಅದೇ ರೀತಿ ನಾನು ನನ್ನ ಸಹಜೀವಿ ಇನ್ನೊಬ್ಬ ಮನುಷ್ಯನನ್ನ ನೋಯಿಸಿದ್ರೆ, ಅವನನ್ನ ಅವಮಾನಿಸಿದ್ರೆ, ಅವನಿಗೆ ಅನ್ಯಾಯ ಮಾಡಿದ್ರೆ ಆ ದೇವರಿಗೆ ಅದು ನೋವಾಗ್ತದೆ. ಆ ದೇವು ಆಗಲೇಬೇಕು, ಯಾಕಂದ್ರೆ ಅವನೇ ನಮ್ಮೆಲ್ಲರ ತಂದೆ. ಆದ್ದರಿಂದ ಈ ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಪ್ರೀತಿಯಿಂದ, ನಾವೆಲ್ಲರೂ ವಿಶ್ವಾಸದಿಂದ, ನಾವೆಲ್ಲರೂ ಸಂತೋಷದಿಂದ ಬಾಳುವುದೇ ದೇವರ ಆಶಯವಾಗಿದೆ. ಈ ಧರ್ಮಗಳ ಆಶಯವು ಕೂಡ ಆಗಿದೆ. ಆ ನೆಲೆಯಲ್ಲಿ ಈ ಈದ್ ಮತ್ತು ಈ ಈದಿನ ಸಂದರ್ಭದಲ್ಲಿ ನಾವು ಏನು ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಅದು ನಮ್ಮಲ್ಲಿ ಪ್ರೀತಿಯನ್ನು ಬೆಳೆಸುವ, ನಮ್ಮಲ್ಲಿ ಸಂತೋಷವನ್ನು ಹಂಚುವಂತಹ ಕಾರ್ಯಕ್ರಮವಾಗಿ ಬದಲಾವಣೆ ಆಗ್ತದೆ, ಬದಲಾವಣೆ ಆಗಬೇಕು. ಇನ್ನು ಇವತ್ತು ಇನ್ನೊಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನ ನಮ್ಮ ರಿಯಾಜ್ ಅವರು ಇಟ್ಕೊಂಡಿದ್ದಾರೆ. ಅದು ಪೌರ ಕಾರ್ಮಿಕರಿಗೆ ಸನ್ಮಾನವನ್ನ ಮಾಡುವಂತಹ ಕೆಲಸ. ಅತ್ಯಂತ ಶ್ರೇಷ್ಠವಾದ ಕೆಲಸ, ಅತ್ಯಂತ ಅಂತಃಕರಣವನ್ನ ತಟ್ಟುವಂತಹ ಕೆಲಸ ಇದು. ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡುವುದು ಅದು ಯಾಕೆ ಅಂತ ನಾನು ಹೇಳ್ತೇನೆ. ಪೌರ ಕಾರ್ಮಿಕರು ಅಂದ್ರೆ ನಮ್ಮ ಕಣ್ಣಿಗೆ ಕಾಣದವರು, ಅವರು ಅದೃಶ್ಯ ಜನಸೇವಕರು ಅಂತ ನನಗೆ ಅನ್ನಿಸ್ತದೆ. ನಾನು ಎಲ್ಲಿಯೂ ಪೌರ ಕಾರ್ಮಿಕರು ಈ ನಗರದ ಬೀದಿಗಳನ್ನ ಶುಚಿಗೊಳಿಸುವುದನ್ನು, ಇಲ್ಲಿ ಅವರ ಕೆಲಸವನ್ನು ಮಾಡುವುದನ್ನು ನಾನು ಇಷ್ಟರವರೆಗೆ ನೋಡಲಿಲ್ಲ. ಅದು ನನ್ನ ತಪ್ಪ ನನಗೆ ಗೊತ್ತಿಲ್ಲ. ಆದರೆ ನಾನು ಮನೆಯಲ್ಲಿ ಬೆಳಿಗ್ಗಿನ ಸವಿ ನಿದ್ದೆಯಲ್ಲಿ ಇರುವಾಗ ಬಹುಶಃ ಪೌರ ಕಾರ್ಮಿಕರು ಪೇಟೆಗೆ ಬರ್ತಾರೆ. ಆ ಸಮಯದಲ್ಲಿ ಪೇಟೆಯನ್ನ ಶುದ್ಧಗೊಳಿಸ್ತಾರೆ. ಆ ಮೂಲಕ ಒಂದು ಪೇಟೆ ಅದು ಸುಂದರವಾಗಿ ಉಳಿಯಲಿಕ್ಕೆ ಅವರು ಕಾರಣಕರ್ತರಾಗ್ತಾರೆ. ಜನರ ಕಣ್ಣಿನಿಂದ ಅವರು ಮರೆಯಾಗಿ ನಿಂತು ಎಲೆ ಮರೆಯ ಕಾಯಿಗಳ ಹಾಗೆ ಇಡೀ ಪುತ್ತೂರು ನಗರವನ್ನ ಶುದ್ಧವಾಗಿ ಇಟ್ಟುಕೊಳ್ಳುವಂತ ಕಾರ್ಮಿಕರು ಯಾರು ಅಂತ ಹೇಳಿದ್ರೆ ಪುತ್ತೂರು ನಗರದ ಪೌರ ಕಾರ್ಮಿಕರು. ಹಗಲು ಹೊತ್ತಿನಲ್ಲಿ ಕಾಣಿಸದೆ ಬೆಳಗಿನ ಜಾವದಲ್ಲಿಯೋ ರಾತ್ರಿಯೋ ನನಗೆ ಗೊತ್ತಿಲ್ಲ, ಅಂತೂ ಪುತ್ತೂರು ಕ್ಲೀನ್ ಆಗಿರುವುದು ಸತ್ಯ. ಅದರ ಹಿಂದೆ ಪೌರ ಕಾರ್ಮಿಕರು ಇದ್ದಾರೆ ಅನ್ನುವುದು ಕೂಡ ಅಷ್ಟೇ ಸತ್ಯ. ಆದ್ದರಿಂದ ಬದುಕಿನ ಬದುಕನ್ನ ಸುಂದರಗೊಳಿಸುವ ಪ್ರಯತ್ನದಲ್ಲಿ ಅವರು ನಿರತರಾಗಿದ್ದಾರೆ. ಅವರಿಗೆ ಇವತ್ತು ಪ್ರೀತಿಯಿಂದ ಗೌರವಿಸುವಂತಹ ಒಂದು ಕಾರ್ಯಕ್ರಮ. ಇಲ್ಲಿ ವಸ್ತ್ರದಾನ ತುಂಬಾ ಮಾಡಿದ್ದಾರೆ. ನಮಗೂ ಒಂದೊಂದು ವಸ್ತ್ರದಾನ ಮಾಡಿದ್ದಾರೆ ರಿಯಾಜ್ ಅವರು. ಇದು ಕೂಡ ಗೌರವದಿಂದ, ಪ್ರೀತಿಯಿಂದ ಹೇಗೆ ಅವರು ನಮಗೆ ಈ ಶಾಲೆ ಹಾಕಿ ನಮಗೆ ವಸ್ತ್ರದಾನವನ್ನು ಮಾಡಿದ್ರು, ಅದೇ ರೀತಿ ಪೌರ ಕಾರ್ಮಿಕರಿಗೂ ಕೂಡ ಪ್ರೀತಿಯಿಂದ, ಗೌರವದಿಂದ ಈ ವಸ್ತ್ರಗಳನ್ನು ಕೊಡ್ತಾರೆ ಅಂತ ನಾನು ನಂಬಿದ್ದೇನೆ. ಈ ನಿಟ್ಟಿನಲ್ಲಿ ಇವತ್ತು ಇಲ್ಲೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ, ಇಲ್ಲೊಂದು ಸಹಭೋಜನ ನಡೀಲಿಕ್ಕಿದೆ. ಇಲ್ಲಿ ಜಾತಿ ಭೇದವಿಲ್ಲ, ಧರ್ಮ ಭೇದ ಇಲ್ಲ, ಪಂಥ ಭೇದ ಇಲ್ಲ. ಇಲ್ಲಿ ನಾವೆಲ್ಲರೂ ಒಂದೇ
ಪಾತ್ರದಿಂದ ಮೊಗೆದು ಮೊಗೆದು ಆಹಾರವನ್ನು ಸೇವಿಸ್ತೇವೆ, ಸಹಭೋಜನವನ್ನು ಮಾಡ್ತೇವೆ. ಒಟ್ಟಿನಲ್ಲಿ ಇದು ಇಡೀ ಭಾರತ ಹೇಗಿದೆಯೋ ಅದಕ್ಕೆ ಪೂರಕವಾಗಿ ಈ ಇಡೀ ಕಾರ್ಯಕ್ರಮ ಇವತ್ತು ನಿರ್ಮಾಣಗೊಂಡಿದೆ. ಪ್ರೀತಿಯ, ವಿಶ್ವಾಸದ, ಸ್ನೇಹದ ಏನು ವಾತಾವರಣದಲ್ಲಿ ನಾವೆಲ್ಲರೂ ಒಂದೇ ಅನ್ನುವ ಭಾವದಲ್ಲಿ ನಾವೆಲ್ಲ ಇಲ್ಲಿ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದರ ರೂವಾರಿಗಳು ರಿಯಾಜ್ ಅವರಿಗೂ, ಇಲ್ಲಿ ಸೇರಿದಂತ ಎಲ್ಲ ಸಭಾಸದರಿಗೂ, ಇಲ್ಲಿ ಇರುವಂತಹ ಎಲ್ಲ ಗಣ್ಯ ಏನು ಪ್ರೇಕ್ಷಕರಿಗೂ, ನಿಮಗೆಲ್ಲರಿಗೂ ಸಹ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್.